ಅಮ್ಮೆಂಬಳದ ಮಜಿ ಶ್ರೀ ಮಹಮ್ಮಾಯಿ ದೇವಸ್ಥಾನದಲ್ಲಿ ದೇಶಕ್ಕಾಗಿ ರಾತ್ರಿ ಹಗಲು ಹೋರಾಟ ನಡೆಸುತ್ತಿರುವ ಸೈನಿಕರಿಗೆ ಶಕ್ತಿ ತುಂಬುವುದಕ್ಕಾಗಿ ಹಾಗೂ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನದ ಗೌರವಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರ ನೇತೃತ್ವದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನವು ಉಗ್ರರ ಮೂಲಕ ದಾಳಿ ಮಾಡಿ 26 ಜನ ಭಾರತೀಯರ ಹತ್ಯೆ ನಡೆಸಿತ್ತು. ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಮರ್ಥವಾದ ನಾಯಕತ್ವದಲ್ಲಿ ಭಾರತವು ಪಾಕಿಸ್ತಾನಕ್ಕೆ ದಾಳಿ ನಡೆಸಿ ತಕ್ಕದಾದ ಪ್ರತ್ಯುತ್ತರ ನೀಡಿದೆ. ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಹೋರಾಡುತ್ತಿರುವ ಭಾರತೀಯ ಸೈನಿಕರಿಗೆ ಆರೋಗ್ಯ ಹಾಗೂ ಶಕ್ತಿ ತುಂಬುವುದಕ್ಕಾಗಿ ಮಜಿ ಮಹಮ್ಮಾಯಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವೆ ಎಂದರು. ಪ್ರಥಮವಾದ ಮಾಗಣದ ದೇವರೇನ ಸೋಮನಾಥ ದೇವರೇನ ಚರಣ ಪಾದ ಕಮಲಾರವಿಂದ ನಮ್ಮ ಅಡ್ಡಬುರಂದು ಪರಶುರಾಮ ಸೃಷ್ಟಿದ ಕಾರ್ಣಿಕದ ಈ ಮಣ್ಣಡೆ ಕಾರ್ಣಿಕವಾದ ನೆಲವೂರ್ದು ಉಂಟಿನಂಚಿನ ಮಜಿ ಮಹಮ್ಮಾಯಿ ಅಪ್ಪೆಗೆ ಸಾಷ್ಟಾಂಗ ಅಡ್ಡಬುರಂದು ನಮ್ಮ ಪೂಜೆ ಮಂತೊಂದು ಬರ್ಪುನಂಚಿನ ಮಾತ ದೈವ ದೇವರೆಗಳ ಈ ಪೊರ್ತು ಸಾಷ್ಟಾಂಗ ಅಡ್ಡಬುರಂದು ಇನಿತ ಪೂಜೆದ ವಿಶೇಷತೆ ಇಂಜಿನ ಪಂಡನಂದ ಮುರನಿ 15 ದಿನೋಡು ದುಂಬು ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ 26 ಜನನು ಕೆರ್ಪೇರು ಜಾತಿ ಕೇಂದ್ರ ಕೆರ್ಪೇರು. ಈ ದೇಶಗೂ ದಮ್ಮಜ್ಜಿ ಪನ್ಪುನ ಲೆಕ್ಕಾಚಾರ ಇಡೀ ಜಗತ್ತಿಗೆ ಸಂದೇಶ ಕಡಪುರಂದಕ್ಲ ಹಿಡಿಯತ್ತೆ. ಒಂದು ಕಾರ್ಣಿಕದ ಈ ಭಾರತ ದೇಶರು ಏರೆಗ್ಲ ಅಂಚಿನ ಅವಕಾಶ ಇಜ್ಜಿ ಮಕ್ಕಳು ನಿರಂತರವಾದ ಸ್ವಾತಂತ್ರ್ಯ ಅವಕ ಮಂತೊಂದೇ ಬರೊಂದಿರಲಿಲ್ಲ. ಏತ್ತಾಕ್ಲಿಗೆ ಸಮಾಧಾನ ಪಂಡಲಕ್ಕೆ ಆಂಡ ಮುರಂದ ದುಂಬುಲ ಇಂಚ ಮಂತನಿಗೆ ಬುರ್ತಿಜೇರಿ ಇತ್ತೆ ಮುರಣಿ 26 ಜನ ಕೆರ್ನೆಕ್ ಏರೇನು ಕೆರ್ತೇರು ಬಂಡ ಮದಿಮೆ ಅದು ಒಂಜಿ ವಾರ ಆಯ್ನ ಕಂಡ ಅಕ್ಲೆನ ಖಂಡನೆಲ್ಲ ಏರೇರು ಮದಿಮೆ ಅದು ಆ ಪ್ರಾಯದ ಅಕ್ಲೆನ ಖಂಡನ 26 ಜವನೇರೇನು ಕೆರ್ತೇರು 26 ಜನತ ಸಿಂಧೂರು ಬಂದ ಕುಂಕುಮನು ದೈದೇರು ಐಕ್ ಬಡದೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಆರು ರಾಜನಾಥ್ ಸಿಂಗ್ ದೋಲ್ ಈ ದೇಶದ ಮೂಜಿ ನೌಕಾಪಡೆ ಏರ್ವಿಂಗ್ ಐತ ಒಟ್ಟಿಗೆ ಆರ್ಮಿ ನೆತ್ತ ಮೇನ್ ಅಧಿಕಾರನಕ್ಕೆ ಆ ಸೇನದ ಅಕ್ಕಲು ಕೂಡ್ದು ನೆಕ್ಕೆ ಸಿಂಧೂರ ಆಪರೇಷನ್ ಪಂಡದೆ ಕುದಾರ್ದೈತೆ. ಸಿಂಧೂರ ಆಪರೇಷನ್ ಪಂಡದ ಕುಂಕುಮದ ಈ ಮುಂಡದ ಬೊಟ್ಟೆ ಪಂಡದ ದೈತಾರೆ ಅಕ್ಕಲ ಅನ್ಯಾಯ ಮಂತೊಂದಿತ್ತೇರಿ ನಮ್ಮ ತಾಂಗೊಂದಿತ್ತ ನಂಗೆ ತಾಳ್ಮೆ. ಈ ಸಂದರ್ಭ ಮಜಿ ಮಹಮ್ಮಾಯಿ ದೇವಸ್ಥಾನದ ಆಡಳಿತ ಸಮಿತಿ ಪದಾಧಿಕಾರಿಗಳು, ಗ್ರಾಮಸ್ಥರು, ಭಕ್ತಾದಿಗಳು ಭಾಗವಹಿಸಿದ್ರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.